ಮಯನ್ಮಾರ್ ಅನ್ನ ಬುಡಮೇಲು ಮಾಡಿದ ಭೂಕಂಪದಲ್ಲಿ ಮರಣಿಸಿದವರ ಸಂಖ್ಯೆಯು 1005ಕ್ಕೆ ಏರಿಕೆ ಕಂಡಿತ್ತು ಹಾಗೂ ಗಾಯಗೊಂಡವರ ಸಂಖ್ಯೆಯು 2376ಕ್ಕೆ ಹೆಚ್ಚಳವಾಗಿದೆ. ಮಯನ್ಮಾರ್ನಲ್ಲಿ ವೈದ್ಯಕೀಯ ಸೇವೆಯು ಸರಿಯಾಗಿ ದೊರಕದ್ದರಿಂದ ಜನರ ಅಳಲು ಮುಗಿಲು ಮುಟ್ಟಿದೆ. ಮಾಂಡಲೆ ಸಹಿತ ಹಲವು ನಗರಗಳ ಆಸ್ಪತ್ರೆಗಳು ನೆಲನಡುಕದಿಂದ ನಾಶವಾಗಿರುವುದಾಗಿ ತಿಳಿದುಬಂದಿದೆ. ವಿಶ್ವಸಂಸ್ಥೆಯು $50 ಲಕ್ಷ ತುರ್ತು ನೆರವನ್ನು ಘೋಷಿಸಿದೆ ಹಾಗೂ ಪರಿಹಾರದ ತಂಡವನ್ನು ಕಳುಹಿಸಿದೆ. ಮಯನ್ಮಾರ್ ಮಿಲಿಟರಿ ಆಡಳಿತ ಮುಖ್ಯಸ್ಥ ಜನರಲ್ ಮಿನ್ ಆಂಗ್ ಹ್ಯಾಂಗ್ ಸಕಲ ದೇಶಗಳು ನೆರವಿಗೆ ಬರಬೇಕು ಎಂದು ಬೇಡಿಕೊಂಡಿದ್ದಾರೆ. ನೆತ್ತರ ಕೊಡುಗೆ ನೀಡುವಂತೆಯೂ ಕೇಳಿದ್ದಾರೆ. ನೆಲನಡುಕದಿಂದ ಥಾಯ್ಲೆಂಡ್ನ ಬ್ಯಾಂಕಾಕ್ನಲ್ಲಿ 33 ಮಹಡಿಗಳ ಒಂದು ಬಹುಮಹಡಿ ಕಟ್ಟಡ ಬಿದ್ದುದರಿಂದ ಕಡಿಮೆ ಎಂದರೆ 6 ಮಂದಿ ಸತ್ತಿದ್ದಾರೆ. ಅವಶೇಷಗಳಡಿ ಹಲವರು ಇನ್ನೂ ಸಿಕ್ಕಿಬಿದ್ದಿರುವುದಾಗಿ ಹೇಳಲಾಗಿದೆ. ಮೊದಲು 7.7 ಹಾಗೂ ಅನಂತರ 6.4 ತೀವ್ರತೆಯ ನೆಲನಡುಕ ನಡೆದಿದೆ. ವಿಶ್ವಸಂಸ್ಥೆಯ ಮಹಾಕಾರ್ಯದರ್ಶಿ ಆಂಟೋನಿಯೋ ಗುಟೆರೆಸ್ ಅವರು $50 ಲಕ್ಷ ತುರ್ತು ಪರಿಹಾರವನ್ನು ಘೋಷಣೆ ಮಾಡಿದ್ದಾರೆ. ಭಾರತ, ಯುಎಸ್ಎ ಮೊದಲಾದ ದೇಶಗಳು ಆಹಾರ, ಧಾನ್ಯ ಇತ್ಯಾದಿ ನೆರವನ್ನು ಕೊಡತೊಡಗಿವೆ. ಮ್ಯಾನ್ಮಾರ್ನ ಮಾಂಡಲೆ ಭಾರೀ ಹಾನಿಗೀಡಾಗಿದೆ. ಬ್ಯಾಂಕಾಕ್ನಲ್ಲಿ ಕೆಲವು ಕಟ್ಟಡಗಳಿಗೆ ಹಾನಿಯಾಗಿದೆ. ಥಾಯ್ಲೆಂಡ್ನ ಪ್ರಧಾನಿ ಪಾಯರ್ಥಾಂಗ್ತರ್ನ್ ಸಿನಿವಾತ್ರ ಅವರು ಕೂಡಲೇ ಮಂತ್ರಿಮಂಡಲದ ಸಭೆ ನಡೆಸಿ ಆಂತರಿಕ ತುರ್ತು ಪರಿಸ್ಥಿತಿಯನ್ನು ಘೋಷಿಸಿದ್ರು. ತೀವ್ರ ರಕ್ಷಣಾ ಕಾರ್ಯಾಚರಣೆಯೂ ನಡೆದಿದೆ. ಜನರು ಎಚ್ಚರಿಕೆಯಿಂದ ಇರುವಂತೆ ಅವರು ಕರೆ ನೀಡಿದ್ದಾರೆ.ถล่มในเจมส์ว่ายิงไปเหมือนกันเฮ้ยคนที่อยู่ตรงนั้นมีใครเป็นอะไรหรือเปล่ามีใครเป็นอะไรบ้างไม่รู้ตึกโดนกันเลยเฮ้ยเฮ้ยโอ้ยमम्मी समर वेकेशन्स ಗೆ ಈ ಸರಿ ವಾಟರ್ ಪಾರ್ಕ್ ಗೆ ಹೋಗೋಣ. ಶೋರ್ ಕಲ್ಲ ಮಾನಸ ವಾಟರ್ ಪಾರ್ಕ್ ಗೆ ಹೋಗೋಣ. ಈಗ ಹಿರಿಯರಿಂದ ಕಿರಿಯರವರೆಗೆ ಸಿಂಗಲ್ಸ್ ಅಥವಾ ಫ್ಯಾಮಿಲಿ ಅನ್ಲಿಮಿಟೆಡ್ ವಾಟರ್ ಗೇಮ್ಸ್ ಹಾಗೆ ಸಂಜೆ ಮೇಲೆ ರೈನ್ ಡ್ಯಾನ್ಸ್ ಮತ್ತು ಮ್ಯೂಸಿಕಲ್ ಫೌಂಟೇನ್. ಕರಾವಳಿ ಕರ್ನಾಟಕದ ಬೃಹತ್ ವಾಟರ್ ಪಾರ್ಕ್ ಮಾನಸ ವಾಟರ್ ಪಾರ್ಕ್, ಪಿಳಿಕುಳ, ಮಂಗಳೂರು. ವಿಸಿಟ್ www.manasawaterpark.com.